ಇನ್ನು ಚೈತ್ರ ಕುಂದಾಪುರ ತಂದೆಯ ಆರೋಪಕ್ಕೆ ಸ್ವತಃ ಚೈತ್ರ ಕುಂದಾಪುರ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತಂದೆಯ ಬಗ್ಗೆ ಬರೆದು ಶೇರ್ ಮಾಡುವ ಮೂಲಕ ತಿರುಗೇಟು ನೀಡಿದ್ದಾರೆ. ಕುಡುಕ ತಂದೆಯ ಚಿತ್ರಹಿಂಸೆ ಅನುಭವಿಸಿದವರಿಗಷ್ಟೇ ಮಾತ್ರ ಗೊತ್ತು, ಎಂತಹ ಮಕ್ಕಳಿಗೂ ಕೂಡ ಕುಡುಕ ತಂದೆ ಸಿಗಬಾರ್ದು. 2 ಕ್ವಾರ್ಟರ್ ಕೊಟ್ಟರೆ ಸಾಕು, ನನ್ನ ಮಕ್ಕಳು ದೇವರು ಅನ್ನುವರ ಮಾತಿಗೆ ಬೆಲೆ ಕೊಡುವವರು ಮೂರ್ಖರಾಗ್ತಾರೆ ಅಂತ ಬರೆದುಕೊಂಡಿದ್ದಾರೆ. ಆಕೆ ನನ್ನನ್ನು ಮದುವೆಗೆ ಕರೆದಿಲ್ಲ, ನಾನು ಮದುವೆಗೆ ಹೋಗಿಲ್ಲ, ಈ ಮದುವೆಯನ್ನು ನಾನು ಒಪ್ಪಲಾರೆ. ಚೈತ್ರ ಮತ್ತು ಆಕೆಯ ಪತಿ ಇಬ್ರು ಕಳ್ಳರು, ನನ್ನ ಪತ್ನಿ ಕೂಡ ಚೈತ್ರ ಬೆಂಬಲಕ್ಕೆ ನಿಂತಿದ್ದಾಳೆ ಅಂತ ಆಕ್ರೋಶ ಹೊರಹಾಕಿದ್ರು ಚೈತ್ರ ಕುಂದಾಪುರ ತಂದೆ. ಈ ಬೆನ್ನಲ್ಲೇ ಚೈತ್ರ ಕುಂದಾಪುರ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತಂದೆಯ ಬಗ್ಗೆಯೇ ಹೀಗೆ ಬರೆದುಕೊಂಡಿದ್ದು ಶೇರ್ ಮಾಡಿಕೊಂಡಿದ್ದಾರೆ. ಚೈತ್ರ ಕುಂದಾಪುರ ಅವರ ಮನೆಯಲ್ಲಿ ನಡೀತಾ ಇದ್ದಂತಹ ತಂದೆ ಮಗಳ ಜಿದ್ದಿ ಇದೀಗ ಹೊರಬಂದಿದೆ. ಮದುವೆಯಾದ ಖುಷಿಯಲ್ಲಿರುವಂತಹ ಚೈತ್ರ ಕುಂದಾಪುರ ಅವರಿಗೆ ತಂದೆಯ ಮಾತುಗಳು ತೀವ್ರ ಬೇಸರ ಉಂಟು ಮಾಡಿದೆ.